ಭಾರತದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಭಾರತದ ನಕಲಿ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ ಮಾಡಿಸಿಕೊಂಡು ಭಾರತ ಪ್ರವೇಶಿಸುವ ಬಾಂಗ್ಲಾದೇಶಿ ನುಸುಳುಕೋರರು ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಹರಡಿಕೊಂಡಿದ್ದಾರೆ. ಅಸ್ಸಾಂ, ಪಶ್ಚಿಮ ಬಂಗಾಳದ ಹಿಂದೂ ಹೆಸರಿನಲ್ಲಿ ಹಲವರು ಭಾರತದಲ್ಲಿ ನೆಲೆಸಿದ್ದಾರೆ. ಕಳೆದ 10 ವರ್ಷದಿಂದ ಮಂಗಳಮುಖಿಯಾಗಿ ನೆಲೆಸಿದ್ದ ನೇಹಾ ಇದೀಗ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದು ನೆಲೆಸಿದ ಅಬ್ದುಲ್ ಕಲಾಂ ಎಂದು ಪತ್ತೆಯಾಗಿದೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಮುಂಬೈಗೆ ಬಂದ ಅಬ್ದುಲ್ ಕಲಾಂ 2 ವರ್ಷ ಮುಂಬೈನಲ್ಲಿ ಹಲವೆಡೆ ಕೆಲಸ ಮಾಡಿದ್ದಾನೆ. ಬಳಿಕ ಭೋಪಾಲ್ಗೆ ತೆರಳಿದ ಇದೇ ಅಬ್ದುಲ್ ಕಲಾಂ ರೈಲು ಇಳಿಯುತ್ತಿದ್ದಂತೆ ನೇಹಾ ಆಗಿ ಬದಲಾಗಿದ್ದ. ಮಂಗಳಮುಖಿಯಾಗಿ ವೇಷ ಬದಲಾಯಿಸಿದ ಅಬ್ದುಲ್ ಕಲಾಂ ಭೋಪಾಲ್ ನಗರದಲ್ಲಿ ಕಳೆದ 8 ವರ್ಷಗಳಿಂದ ನೆಲೆಸಿದ್ದ. ಮಂಗಳಮುಖಿ ವೇಷದಲ್ಲಿ ಪ್ರತಿದಿನ ಭೋಪಾಲ್ ನಗರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ. ರಾತ್ರಿ ವೇಳೆ ಇದೇ ವೇಷದಲ್ಲಿ ಇದ್ದನೋ ಅಥವಾ ಬೇರೆ ಅಕ್ರಮ ಚಟುವಟಿಕೆಯಲ್ಲಿದ್ದನೋ ಅನ್ನೋ ಕುರಿತು ತನಿಖೆ ನಡೆಯುತ್ತಿದೆ. ಭೋಪಾಲ್ ಪೊಲೀಸರು ಕಾರ್ಯಾಚರಣೆಯಲ್ಲಿ ನೇಹಾ ಅಲಿಯಾಸ್ ಅಬ್ದುಲ್ ಕಲಾಂ ಸಿಕ್ಕಿಬಿದ್ದಿದ್ದಾರೆ. ಈತನ ಬಳಿ ಭಾರತದ ಆಧಾರ್ ಕಾರ್ಡ್, ಭೋಪಾಲ್ ನಗರದಲ್ಲಿ ರೇಷನ್ ಕಾರ್ಡ್ ಇದೆ. ಇದೇ ದಾಖಲೆ ಬಳಸಿ ಈತ ನಕಲಿ ಭಾರತದ ಪಾಸ್ಪೋರ್ಟ್ ಕೂಡ ಮಾಡಿಸಿದ್ದಾರೆ. ಈತ ನಕಲಿ ಪಾಸ್ಪೋರ್ಟ್ ಬಳಸಿ ಹಲವು ಬಾರಿ ವಿದೇಶ ಪ್ರವಾಸವನ್ನೂ ಮಾಡಿದ್ದಾನೆ. ಮುಂಬೈಯಲ್ಲಿನ ಮಂಗಳಮುಖಿ ಗ್ಯಾಂಗ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ಎಂದು ತಿಳಿದು ಬಂದಿದೆ.